ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ನಗರದ ಪಂಪಲ್ ಸಮೀಪದ ನಾಗುರಿ ಎಂಬಲ್ಲಿ ಕಳೆದ ವರ್ಷದ ನವೆಂಬರ್ 19ರಂದು ಸಂಜೆ ಸಂಭವಿಸಿದ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಪುರುಷೋತ್ತಮ ಪೂಜಾರಿಯ ಕುಟುಂಬಕ್ಕೆ ಗುರುಬೆಳದಿಂಗಳು ಫೌಂಡೇಶನ್ ವತಿಯಿಂದ ನಿರ್ಮಿಸಲಾದ ನವೀಕೃತ ಮನೆಯನ್ನು ಹಸ್ತಾಂತರಿಸಲಾಯಿತು. ಸುಮಾರು 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನವೀಕರಿಸಲಾದ ಈ ಮನೆಯನ್ನು ಯುಗಾದಿ ಹಬ್ಬದ ಕೊಡುಗೆಯಾಗಿ ಪುರುಷೋತ್ತಮ ಪೂಜಾರಿ ಹಾಗೂ ಕುಟುಂಬದ ಸದಸ್ಯರು ಸಂಬಂಧಿಕರ ಸಮ್ಮುಖದಲ್ಲಿ ಹಸ್ತಾಂತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಗುರುಬೆಳದಿಂಗಳು ಫೌಂಡೇಶನ್ ಅಧ್ಯಕ್ಷ ಪದ್ಮರಾಜ್ ಆರ್, ಜಪ್ಪು ಸಂತ ಅಂತೋನಿ ಆಶ್ರಮದ ನಿರ್ದೇಶಕ ಫಾದರ್ ಜೆ.ಬಿ. ಕ್ರಾಸ್ತಾ, ಮಾಜಿ ರಾಜ್ಯಸಭಾ ಸದಸ್ಯ ಬಿ. ಇಬ್ರಾಹಿಂ, ಉದ್ಯಮಿಗಳಾದ ರೋಹನ್ ಮೊಂತೆರೊ, ರಘುನಾಥ್ ಮಾಬೆನ್, ಧರ್ಮರಾಜ ಅಮ್ಮುಂಜೆ, ಕಾರ್ಪೊರೇಟರ್ ಪ್ರವೀಣ್ ಚಂದ್ರ ಆಳ್ವ, ಮಾಜಿ ಕಾರ್ಪೊರೇಟರ್ ಡಿ.ಕೆ. ಅಶೋಕ್ ಕುಮಾರ್, ಇಂಡಿಯಾನಾ ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಡಾಕ್ಟರ್ ಯೂಸುಫ್ ಕುಂಬ್ಳೆ, ಸತ್ಯಜಿತ್ ಸುರತ್ಕಲ್, ಪ್ರಮುಖರಾದ ದೇವೇಂದ್ರ ಪೂಜಾರಿ, ಮೋಹನ್ ನೆಕ್ಕರೆಮಾರು, ಸೂರ್ಯಕಾಂತಿ ಸುವರ್ಣ, ಆಲ್ವಿನ್ ಪ್ರಕಾಶ್, ನಾಗವೇಣಿ, ಹಿತಾ ಪ್ರವೀಣ್ ಕುಮಾರ್, ಶೈಲೇಂದ್ರ ಸುವರ್ಣ, ರೋಹಿತ್ ಕುವೈತ್, ಜಯಾನಂದ ಪೂಜಾರಿ, ರಾಜೇಶ್ ಬಿ, ಪ್ರವೀಣ್ ಕುಮಾರ್ ಹಾಗೂ ಗುರುಬೆಳದಿಂಗಳು ಫೌಂಡೇಶನ್ನ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿದ್ದರು. ಒಂಜೆ ದೇವರು ಪಂಪಿನ ಚಿತ್ತನ ಸತ್ವನು ಈ ಜಗತ್ತಿಗೆ ಕೊಡ್ದು ಮಾತ ಧರ್ಮಲ್ಲ ಮೋಕ್ಷ ಪ್ರಾಪ್ತಿನೇ ಪಂಪಿನ ಅಂಚಾದೆ ಧರ್ಮದ ನಡುಟಿತ್ತನಂಚಿದ ಉಲೈ ಬತ್ತದೆ ಈ ಪುರ್ತಕು ಬ್ರಹ್ಮ ದೇವೇಂದ್ರ ಪೂಜಾರ್ಲು ಅಂಚನೆ ಮೋಹನ್ ನೆಕ್ಕರ್ ಪುತ್ತುರಂಚಿತ್ತಿನ ನಂದಾಗಿ ತುಡರಿಗೆ ಜಾತಿ ಭೇದದ ಧರ್ಮ ಭೇದದ ತರಭೇದ ಇಚ್ಚಿ ಈ ಬ್ರತುಗು ನೆನೆಪತ್ತಾದೆ ತುಡರಿ ಅಲ್ಲಾದೆ ಇಲ್ಲಿಗೆ ಪಂಪಲ್ಲಿ ರಿಕ್ಷಾ ಅವಘಡ ಆಗಿ ಆಸ್ಪತ್ರೆಗೆ ಕೊಂಡೋದರು. ಅಲ್ಲಿ ನಾನು ಸೀರಿಯಸ್ ಅಲ್ಲಿರುವಾಗ ಒಂದು 2 ದಿವಸ 3 ದಿವಸ ಹೋಗುವಾಗ ಅವ್ರು ಬಂದರು. ಹಾಸ್ಪಿಟಲನ್ನು ವಿಚಾರ ಹೇಳಿ ನಾನು ಸಹ ಇದ್ದೇನೆ, ನೀವು ಗಡಿಬಿಡಿ ಮಾಡಬೇಡಿ, ಏನಾದರೂ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದರು. ಆ ಪ್ರಕಾರವಾಗಿ ನಮ್ಮನ್ನು ಬೇರೆ ಮನೆಯಲ್ಲಿ ಕೂತ್ಕೊಳಿಸಿ ಮನೆ ರಿಪೇರಿ ಮಾಡಿ ಎಲ್ಲ ಕಂಪ್ಲೀಟ್ ಕೆಲಸ ಮಾಡಿ ಕೊಟ್ಟರು. ಅದನ್ನು ಇವತ್ತು ಅವರು ಉದ್ಘಾಟನೆ ಮಾಡಿಕೊಟ್ರು. ಅದು ಸಂತೋಷ ದಿನ. ಇನ್ನೂ ಅವರಿಗೆ ಇಂಥ ಕೆಲಸ ಮಾಡಲಿಕ್ಕೆ ಅವಕಾಶ ದೇವರು ಕೊಡಲಿ ಅಂತ ನಾವು ಬೇಡಿಕೊಳ್ತೇವೆ. ಸರ್ಕಾರ ಹೇಳಿದ್ದಾರೆ, ಕೊಟ್ಟ ಮೇಲೆ ಕೊಟ್ಟರು. ಇಲ್ಲ ವೇದವಾಸ ಕಾಮತ್ತು ರಿಕ್ಷಾದ ತೆಗೆದು ಕೊಟ್ಟಿದ್ದಾರೆ ಮತ್ತು 5 ಲಕ್ಷ ಕೊಟ್ಟಿದ್ದಾರೆ ಅವರ ಪರವಾಗಿ. ಮತ್ತು ಸರ್ಕಾರದಿಂದ ನಮಗೆ 8 ಲಕ್ಷವರೆಗೆ ACA ಬಿಲ್ ಆಗಿದೆ, ಅದನ್ನು ತೆಗೆಸಿಕೊಡ್ತೇನೆ ಹೇಳಿದ್ದಾರೆ. ಇಷ್ಟವರೆಗೆ ಯಾರು ಸುದ್ದಿಲ್ಲ. ಮತ್ತು 8 ಲಕ್ಷ ಹಾಸ್ಪಿಟಲ್ ಬಿಲ್ ಆಗಿದೆ. ಕೆಲವು ನಮ್ಮದು ಈಗ ಹಾಸ್ಪಿಟಲ್ ಬಿಲ್ಲೇ 2 ಲಕ್ಷದ ಹಾಸ್ಪಿಟಲ್ ಬಿಲ್ ಉಂಟು. ಬಾಕಿ ನಮಗೆ ಮದ್ದಿಗೆ 2 ದಿವಸಕ್ಕೆ ಒಮ್ಮೆ 500 ರೂಪಾಯಿ ಫಿಸಿಯೋಥೆರಪಿಗೆ, ಮತ್ತು ಮದ್ದಿದ ರೇಟು ಕಂಡಬಟ್ಟೆ ಉಂಟು. ಅದನ್ನೆಲ್ಲ ನಾವು ಕೊಡಲೇಬೇಕೀಗ. ಅದು ಸಂಬಳದಲ್ಲಿ ಎಷ್ಟು ಹಣ ಇದ್ದರೆ ನಮಗೆ ಮದ್ದಿಗೆ ಸಾಗೋದಿಲ್ಲ. ಎಲ್ಲ ಹೇಳಿದ್ದಾರೆ.